ಉಡುಪಿ ಜಿಲ್ಲಾಡಳಿತ ವತಿಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ರಜತ ಉಡುಪಿ ಬೀಚ್ ಉತ್ಸವ ವಿದ್ಯುಕ್ತವಾಗಿ ಆರಂಭಗೊಂಡಿತು. ಮಲ್ಪೆ ಬೀಚ್ನಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಜತ ಉಡುಪಿ ಬೀಚ್ ಉತ್ಸವ ಕಾರ್ಯಕ್ರಮ ಜಯಪ್ರಕಾಶ್ ಹೆಗ್ಡೆ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಹೊಂದಿದ ಉಡುಪಿ ಜಿಲ್ಲೆಯನ್ನು ನೀಡುವ ಜವಾಬ್ದಾರಿ ಎಲ್ಲರ ಮೇಲಿದೆ. ದೂರದೃಷ್ಟಿ ಯೋಜನೆಗಳಿಂದ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಾಧ್ಯ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಹೇಳಿದರು. ಜಿಲ್ಲೆಯಲ್ಲಿ 25 ವರ್ಷ ಹಿಂದಿನಿಂದ ಇಂದಿನವರೆಗೆ ಆದ ಅಭಿವೃದ್ಧಿ ಹಾಗೂ ಮುಂದಿನ ಅಭಿವೃದ್ಧಿ ಬಗೆಗೆ ದೂರದೃಷ್ಟಿ ಕಾರ್ಯಕ್ರಮದ ಉದ್ದೇಶದಂತೆ ಮುಂದಿನ ಪೀಳಿಗೆಗೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯ ಆಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ರಘುಪತಿ ಭಟ್ ಮಾತನಾಡಿ, ರಜತ ಉತ್ಸವದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಜಿಲ್ಲೆಯ ಮುಂದಿನ 25 ವರ್ಷಗಳ ಅಭಿವೃದ್ಧಿ ಕುರಿತು ಯೋಜನೆ ತಯಾರಿಸಿದೆ. ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಬೀಚ್ ಉತ್ಸವ ಪ್ರಯುಕ್ತ ನಿಯಾನ್ ಲೈಟಿಂಗ್ಸ್, ಫ್ಲೈಬೋರ್ಡ್, ಐಲ್ಯಾಂಡ್ನಲ್ಲಿ ಕ್ಲಿಪ್ ಡ್ರೈವ್, ಯಾಟ್ ಸೇವೆ, ಸ್ಕೂಬಾ ಡ್ರೈವ್ ಆರಂಭಗೊಳ್ಳಲಿದೆ. ಓಪನ್ ಸಿ ವಾಟರ್ ಈಜು ಸ್ಪರ್ಧೆ, ಜನರಲ್ ತಿಮ್ಮಯ್ಯ ಅಕಾಡೆಮಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಕಯಾಕಿಂಗ್, ಮಹಿಳೆಯರ ಥ್ರೋಬಾಲ್, ಚಿತ್ರಕಲಾ ಶಿಬಿರ, ಪ್ರೇಕ್ಷಣೀಯ ಸ್ಥಳಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ ಎಂದರು. ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ನಾಯ್ಕ್, ಉಪಾಧ್ಯಕ್ಷೆ ಲಕ್ಷ್ಮೀ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಶ ಕೊಡಗೂರು, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಸನ್ನ ಎಚ್, ಎಸ್ಪಿ ಅಕ್ಷಯ್ ಮಚೀಂದ್ರ, ತರಬೇತಿ ನಿರತ ಜಿಲ್ಲಾಧಿಕಾರಿ ಯತೀಶ್ ಉಪಸ್ಥಿತರಿದ್ದರು. Hello, Mr. ಇದು ಪ್ರೀತಿ ಅಲ್ಲ, ಪ್ರೇಮನೂ ಅಲ್ಲ, ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತೀನ. ಅದರ ಒಳಗೆ ನನ್ನೊಳಗೊಳಗೆ ಅವಳಿತ ಹೆಜ್ಜೆ ಬರೆಯಲಿಲ್ಲ. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು, ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಹಿಂದಿನ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರುಗಳನ್ನ ಕರೆದು, ಬೇರೆ ಬೇರೆ ಇಲಾಖೆಯಿಂದ ಕರೆದು, ಬೇರೆ ಬೇರೆ ಜನರನ್ನು ಕರೆದು ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂದರೆ ನಮಗೆ ಕೇವಲ ಇವತ್ತು ಉತ್ಸವವನ್ನು ಮಾಡೋದಲ್ಲ, ದಿಸ್ ಇಸ್ ದ ಬಿಗಿನಿಂಗ್, ಪ್ರಾರಂಭ ಅಂತ ನಾನಂತೂ ಭಾವಿಸ್ತೇನೆ. ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಆಲೋಚನೆಯನ್ನು ಮಾಡಿದ್ದೇವೆ. ನಮ್ಮ ನಂತರ ಪ್ರಾಯಶಃ ಮುಂದಿನ ಪೀಳಿಗೆಗೆ ಏನನ್ನು ಮಾಡಬೇಕು ಅಂತ. ನನಗೆ ಇನ್ನೊಂದು ನೆನಪು ಬರುವಂಥದ್ದು, ಒಂದು ದಿವಸ ಗೋವಾದ ಏರ್ಪೋರ್ಟ್ನಿಂದ ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಮತ್ತೆ ಮುಖ್ಯಮಂತ್ರಿಗಳಾದ ಜೆ.ಎಚ್. ಪಟೇಲ್ ಅವ್ರ ಜೊತೆ ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ದೆ. ಗೋವಾ ಕಾರವಾರ ಗಡಿಯವರೆಗೆ ಬಂದಾಗ ಸಂಪೂರ್ಣ ಬೀಚ್ ಅಭಿವೃದ್ಧಿ ಆಗಿತ್ತು. ಎಲ್ಲ ರೆಸಾರ್ಟ್ಸು, ಹೋಮ್ ಸ್ಟೇಸ್ ಎಲ್ಲ ಇತ್ತು. ಆದರೆ ಅಲ್ಲಿಂದ ದಾಟಿದ ನಂತರ ನಾನು ಒಂದೇ ಒಂದು ಭಾಗದಲ್ಲಿ ನಮ್ಮ ಬೀಚ್ ಅಭಿವೃದ್ಧಿ ಆದದನ್ನು ಕಾಣಲೇ ಇಲ್ಲ. ಅದೊಂದು ಮನಸ್ಸಿನಲ್ಲಿ ಉಳಿದೇ ಇತ್ತು. ಇವತ್ತು ನಮ್ಮ ಭಾಗದ ಎಲ್ಲ ಬೀಚ್ಗಳಲ್ಲಿ ಸಹ ಹೊಸ ಹೊಸ ರೆಸಾರ್ಟ್. ಜಿಲ್ಲೆ ರಚನೆಯಾಗಿ 25 ವರ್ಷ ಆದ ಪ್ರಯುಕ್ತ ಆಗಸ್ಟ್ 25ರಿಂದ ಈ 22ರವರೆಗೆ ನಾವು ರಜತೋತ್ಸವದ ಆಚರಣೆಯನ್ನ ಮಾಡಿದ್ದೇವೆ.